ವಿದ್ಯಾರ್ಥಿಗಳಿಗೆ ಸಂಸತ್ತಿನ ಬಗ್ಗೆ ಅರಿವು ಮೂಡಿಸಲು ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮೂಡಿಸಲು ಕೋಟಾ ವಿವೇಕ ಹೈಸ್ಕೂಲ್ನಲ್ಲಿ ಯುವ ಸಂಸತ್ ಸ್ಪರ್ಧೆ ನಡೆಯಿತು. ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಅರಿವು ಮೂಡಿಸಲು ಕೋಟಾ ವಿವೇಕ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ಸಂಸದೀಯ ವ್ಯವಹಾರ ಇಲಾಖೆ ಮತ್ತು ಉಡುಪಿ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಯುವ ಸಂಸತ್ ಸ್ಪರ್ಧೆ 2022-23 ಜರುಗಿತು. ಸಂಸತ್ಗೆ ಸಭಾಪತಿ ಮತ್ತು ಆಡಳಿತ ಪಕ್ಷ ವಿರೋಧ ಪಕ್ಷದವರ ಸಂಸತ್ ಪ್ರವೇಶ, ಬಳಿಕ ರಾಷ್ಟ್ರಗೀತೆ, ಅಗಲಿದ ಸಂಸದರವರಿಗೆ ಮೌನ ಪ್ರಾರ್ಥನೆ, ಬಳಿಕ ಹೊಸ ಸದಸ್ಯರ ಪ್ರಮಾಣ ವಚನ, ಸದನದ ಕಲಾಪಗಳು ಆರಂಭಗೊಂಡಿತು. ವಿದೇಶಿ ಪ್ರಜೆಗಳನ್ನು ಕೂಡ ಸಂಸತ್ತಿಗೆ ಬರಮಾಡಿಕೊಳ್ಳಲಾಯಿತು. ಸಭಾಪತಿಯವರ ಬಲಭಾಗದಲ್ಲಿ ಆಡಳಿತ ಪಕ್ಷ, ಎಡಭಾಗದಲ್ಲಿ ವಿರೋಧ ಪಕ್ಷದ ಸಂಸದರು ಆಸೀನರಾಗಿ ನಾನಾ ಇಲಾಖೆಗಳ ಬಗ್ಗೆ ಸುದೀರ್ಘ ಚರ್ಚೆ ಮತ್ತು ಆರೋಪಗಳು ನಡೆದವು. ಈ ನಡುವೆ ಆಡಳಿತ ಪಕ್ಷದ ಕೆಲವು ಧೋರಣೆಗಳನ್ನು ವಿರೋಧಿಸಿ ವಿರೋಧ ಪಕ್ಷ ಭಾರೀ ಪ್ರತಿಭಟನೆ ನಡೆಸಿತು. ಗದ್ದಲ ಸೃಷ್ಟಿಯಾಗಿ ಕೊನೆಗೆ ಸಭಾಪತಿಯವರು ಉಭಯ ಪಕ್ಷದವರನ್ನ ಸಾಂತ್ವನಗೊಳಿಸಿದರು. ಬಳಿಕ ಆಡಳಿತ ಪಕ್ಷದಿಂದ ಮಹಿಳಾ ಮಸೂದೆಯೊಂದನ್ನು ಮಂಡನೆ ಸಲ್ಲಿಸಿದಾಗ ವಿರೋಧ ಪಕ್ಷ ಕೂಡ ಒಪ್ಪಿಗೆ ನೀಡಿ ಕಲಾಪ ಕೊನೆಗೊಂಡಿತು. ಸಾರ್ವಜನಿಕರ ಗ್ಯಾಲರಿಯಲ್ಲಿ ಹಲವಾರು ವಿದ್ಯಾರ್ಥಿಗಳ ಹಾಜರಿದ್ದು ಕಲಾಪವನ್ನ ವೀಕ್ಷಿಸಿದ್ರು. 1 ಗಂಟೆಯ ಕಾರ್ಯಕ್ರಮಕ್ಕೆ ಜಿಲ್ಲೆಯ 20 ಶಾಲೆ ವಿದ್ಯಾರ್ಥಿಗಳನ್ನ 3 ದಿನ ತರಬೇತಿಗೊಳಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಾರುತಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶ್ವಿನಿ ದಿನೇಶ್, ಶಾಲಾ ಆಡಳಿತ ಮಂಡಳಿಯ ರಾಮದೇವ್ ಐತಾಳ್, ಪ್ರಿನ್ಸಿಪಾಲ್ ಜಗದೀಶ್ ನವಡ, ಜಗದೀಶ್ ಒಳ್ಳ, ಪ್ರೇಮಾನಂದ, ಭಾಸ್ಕರಾಚಾರ್ಯ ದಯಾನಂದ ಮತ್ತಿತರರು ಉಪಸ್ಥಿತರಿದ್ದರು. ರೈತರ ಆತ್ಮಹತ್ಯೆಯನ್ನು ನಾವು ತಮ್ಮ ಸರ್ಕಾರದಲ್ಲಿ ಕಾಣ್ತಾ ಇದ್ದೇವೆ. ಈ ದೇಶದಲ್ಲಿ ರೈತರ ಆತ್ಮಹತ್ಯೆಗಳು ದಿನದಿಂದ ದಿನಕ್ಕೆ ಅಧಿಕವಾಗ್ತಾ ಇದೆ. ತುಂಬಾ ದೌರ್ಜನ್ಯ ಕಡಿಮೆ ಆಗಿದೆ. ಅದನ್ನು ಸಹ ಅವರು ಕಣ್ಣು ತೆರೆದು ಪರಿಶೀಲಿಸಬೇಕಾಗಿ ವಿನಂತಿಸುತ್ತೇವೆ. ಈ ಅಪರಾಧ ಸಲ್ಲದು. ಈ ಎಲ್ಲ ಅಪರಾಧವನ್ನು ಅವರು ಮೊದಲು ಪರಿಶೀಲಿಸಿ ನಂತರ ನಮ್ಮ ಮೇಲೆ ಆರೋಪ ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ ಮಹಾಸ್ವಾಮಿ. ಇದರ ವಿನಾಕಾರಣ ಅಪರಾಧ ಮಾಡುವುದು ಸದನದ ಸಮಯವನ್ನು ವ್ಯರ್ಥ ಮಾಡಿದ ಹಾಗೆ. ದಯವಿಟ್ಟು ಇದನ್ನು ಸ್ವಲ್ಪ ತಿಳಿಸಬೇಕು ಮಹಾಸ್ವಾಮಿ. ರೂಪಾಯಿ ಬೆಲೆ ಕುಸಿಯುತ್ತಿದೆ. ಈ ಬಗ್ಗೆ ಹಣಕಾಸು ಸಚಿವರು ಸದನದ ಹೊರಗೆ ರೂಪಾಯಿ ಬೆಲೆ ಕುಸಿಯುತ್ತಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಡಾಲರ್ ಬೆಲೆ ಅಧಿಕವಾಗುತ್ತಿದೆ ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಈ ಕುರಿತು ಸರ್ಕಾರದ ಪರವಾಗಿ ಮಾನ್ಯ ಹಣಕಾಸು ಸಚಿವರು ನಾಯಕರು ನಮ್ಮ ಮೇಲೆ ಬಹಳ ದೊಡ್ಡ ಅಪರಾಧವನ್ನು ಹೇಳಿದ್ದಾರೆ. ಇದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ ಮಹಾಸ್ವಾಮಿ. ಆಧಾರ ಇದೆ, ಅದು ಹಳೆಯದು. ಹೊಸ ಆಧಾರವನ್ನು ತರಿಸಿ ನೋಡಿ. ನನ್ನ ಮಾತು ಸಂಪೂರ್ಣವಾಗಿ ಕೇಳಿ, ಆಮೇಲೆ ನಿಮ್ಮ ಸಚಿವರಿಗೆ ವಿರೋಧವಾಗಿರುವವರು ಇಲ್ಲ ಇಲ್ಲ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು. ಪ್ರಶ್ನೆಯನ್ನ ಎತ್ತಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇಂದು ಭಾರತದ ಶಿಕ್ಷಣ ಇಲಾಖೆಯ ನಿರ್ದೇಶನಕ್ಕೆ ಅನುಗುಣವಾಗಿ ಈ ದಿವಸ ನಾವು ಜಿಲ್ಲಾ ಮಟ್ಟದ ಯುವ ಸಂಸತ್ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ. PU ವಿದ್ಯಾರ್ಥಿಗಳಿಗೆ ಮಾತ್ರ, ಉಡುಪಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ PU ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ಈಗಿನಿಂದಲೇ ಪ್ರಜಾಪ್ರಭುತ್ವದ ಬಗ್ಗೆ ಅರಿವನ್ನು ಮೂಡಿಸಬೇಕು, ಸಂಸದೀಯ ಕಾರ್ಯಕಲಾಪಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು. ಈಗಾಗಲೇ ಶಾಲಾ ಕಾಲೇಜುಗಳಲ್ಲೂ ಸಹ ಮತದಾರ ಸಾಕ್ಷರತಾ ಸಂಘ ಅಂತವನ್ನು ಸ್ಥಾಪನೆ ಮಾಡಿಕೊಂಡು ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಸಂಸದೀಯ ಕಾರ್ಯಕಲಾಪಗಳ ಅರಿವು ಮಕ್ಕಳಿಗೆ ಮೂಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದೇ ತಿಂಗಳು ರಾಜ್ಯ ಮಟ್ಟದಲ್ಲೂ ಸಹ ಬೆಂಗಳೂರಿನಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ.